ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗ್ ಕ್ಷೇತ್ರದ ತವರೂರಾಗಿದ್ದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಶಿಸ್ತುಬದ್ಧವಾದ ವ್ಯವಹಾರವನ್ನು ನಡೆಸುತ್ತಾರೆ. ಹೀಗಾಗಿ ಉಭಯ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಬಹಳಷ್ಟು ಎತ್ತರಕ್ಕೆ ಬೆಳೆದಿದ್ದು ದೇಶಕ್ಕೆ ಸಂದೇಶವನ್ನು ನೀಡಿದೆ ಅಂತ ಪುತ್ತೂರಿನ ಮಾಜಿ ಶಾಸಕರಾಗಿರುವ ಸಂಜೀವ ಮಠಂದೂರ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಪುತ್ತೂರಿನ ಪಡೀಲ್ನ ವಿಘ್ನೇಶ್ವರ ಕಾಂಪ್ಲೆಕ್ಸ್ನಲ್ಲಿ ನೂತನವಾಗಿ ಪ್ರಾರಂಭವಾದ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇದರ ಪುತ್ತೂರು ಶಾಖೆಯನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಸಿಂಡಿಕೇಟ್ ಬ್ಯಾಂಕ್ ಮೂಲಕ ಉದ್ಯಮ ಕ್ಷೇತ್ರದಲ್ಲಿ ಅನೇಕರಿಗೆ ಜೀವನ ನೀಡಿತು, ಆರ್ಥಿಕವಾಗಿ ಸದೃಢವಾಗಲು ಕಾರಣವಾಗಿದೆ ಅಂತ ತಿಳಿಸಿದರು. ನೂತನ ಶಾಖೆಯ ಕಚೇರಿಯನ್ನು ಉದ್ಘಾಟಿಸಿದ ಪುತ್ತೂರು ನಗರಸಭೆಯ ಪೌರಾಯುಕ್ತ ಮಧು ಮನೋಹರ್ ಮಾತನಾಡಿ, ಜಿಲ್ಲಾ ಕೇಂದ್ರವಾಗಿ ಬೆಳೆಯುವ ಪುತ್ತೂರಿನಲ್ಲಿ ಬ್ಯಾಂಕ್ ಕ್ಷೇತ್ರ ಹಲವಾರು ಕೊಡುಗೆಗಳನ್ನು ಕೊಟ್ಟಿದೆ. ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ಯೋಜನಾಬದ್ಧವಾಗಿ ಕೈ ಸೇರಲು ಸಹಕಾರಿ ಇಲಾಖೆಯ ಜೊತೆ ಬ್ಯಾಂಕ್ ಕೈ ಜೋಡಿಸಿದೆ ಅಂತ ತಿಳಿಸಿದರು. ಬ್ಯಾಂಕ್ನ ಮ್ಯಾನೇಜರ್ ಸುದರ್ಶನ್ ಎ, ವಕೀಲರಾದ ಭಾಸ್ಕರ್ ಕೊಡಿಂಬಾಳ, ನಿವೃತ್ತ ಬ್ಯಾಂಕ್ ಅಧಿಕಾರಿ ನೌಷಾ ಭಟ್ ಸೇರಿದಂತೆ ಹಲವು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಾಗೆ ನಿಮ್ಮ ಟಾರ್ಗೆಟ್ ಏನುಂಟು ಅದನ್ನು ಕೂಡ ಈಡೇರುವ ಹಾಗೆ ದೇವರು ಅನುಗ್ರಹ ಮಾಡಬೇಕು. ಯಾನಿ ಕಾರ್ಯಮಾಪಾಣಿ ಭೂಮಿ ಜನಯನ್ನು ದೇವ ಏಕಾಹ ರಾಜಾದಿರಾಜ ಶತ್ರಾವ ಪರಾಜಿತಾಸ ಅಪನಿಲಯಂತಂ ಸಮರ್ಪಯಾಮಿ ನಮಃ. ದೇವರು ಮಹಾಲಿಂಗೇಶ್ವರ ಸ್ವಾಮಿ ಕೂಡ ಆರಾಧನೆ ಸ್ವಸ್ತಿಕಾಮದಲ್ಲಿ ಆರಾಧನೆ ಮಾಡಿದಂತಹ ಲಕ್ಷ್ಮೀನಾಥ ಲ್ಯಾಂಡ್ಲಾರ್ಡ್ ನಮ್ಮ ಮಾಲೀಕರು ಆಕ್ಚುಲಿ ಆ ಯೋಜನೆಗೆ ಕೂಡ ಇಲ್ಲಿಂಗ್ ಮಾತ್ರ ಔಟ್ ಗೋಯಿಂಗ್ ಇದ್ದ ಹಾಗೆ ಸನ್ಮಾನ ಮಾಡಿ ಇದೀಗ ವಲಯ ವ್ಯವಸ್ಥಾಪಕರು ನಮ್ಮ ಪುತ್ತೂರಿನಲ್ಲಿ ನಾನು ಆವಾಗ ಇರುವಾಗ ಐ ವಾಂಟ್ ಟು ಶೇರ್ ಒನ್ ಸ್ಮಾಲ್ ಥಿಂಗ್. ನಾನು ಆವಾಗ ಬ್ರಾಂಚ್ ಮ್ಯಾನೇಜರ್ ಆಗಿರುವಾಗ ಮಂಗಳೂರು ಬ್ರಾಂಚ್ ನಾನು ಝೋನಲ್ ಮ್ಯಾನೇಜರ್ ಹಿಂದ್ಗಡೆ ಬಿದ್ದಿದೆ. ಬಿಕಾಸ್ ಝೋನಲ್ ಮ್ಯಾನೇಜರ್ ವಾಸ್ ಆಲ್ಸೋ ಫ್ರಮ್ ಮ್ಯಾಂಗ್ಳೂರ್, ಅನಸೂಯರಯ್ಯ ಅಂತ. ಅವ್ರಿಗೆ ಹೇಳ್ತಿದ್ದೆ, ಮೇಡಮ್ ಒಂದು ಪುತ್ತೂರಿನಲ್ಲಿ ಬ್ರಾಂಚ್ ಓಪನ್ ಮಾಡಬೇಕು, ಪುತ್ತೂರಿನಲ್ಲಿ ಬ್ರಾಂಚ್ ಓಪನ್ ಮಾಡ್ಬೇಕಂತ. ಕೋವಿಡ್ ಬಂತು, ಎವ್ರಿಥಿಂಗ್ ವೆಂಟ್ ಇನ್ ವೇನ್, ಏನು ಆಗ್ಲಿಲ್ಲ. ಅದರ ನಂತರ ಸರ್ವೆ ಮಾಡಿ ಕಳಿಸ್ ಅಂತ ಹೇಳಿದ್ರು, ಆಯ್ತು. ಅದರ ನಂತರ ನಮ್ದು ಕರ್ನಾಟಕದಲ್ಲಿ ಖಾಲಿ ಒಂದು ಝೋನಲ್ ಆಫೀಸ್ ಇತ್ತು ಬೆಂಗಳೂರಲ್ಲಿ. ಅದನ್ನು ನಾವು ಲಾಸ್ಟ್ ಇಯರ್ ಬೈಫರ್ಕೇಟ್ ಮಾಡಿ ನಾರ್ತ್ ಮತ್ತೆ ಕೋಸ್ಟಲ್ ಕರ್ನಾಟಕ ಹುಬ್ಳಿಯಲ್ಲಿ ಝೋನಲ್ ಆಫೀಸ್ ಆಗಿದೆ. ಹುಬ್ಳಿಯಲ್ಲಿ ಝೋನಲ್ ಆಫೀಸ್ ಆದ ನಂತರ ಅಲ್ಲಿಯ ಫಸ್ಟ್ ಝೋನಲ್ ಮ್ಯಾನೇಜರ್ ಆಗುವ ಭಾಗ್ಯ ನನಗೆ ಸಿಕ್ತು. ಇವತ್ತು ಈ ದೇಶದ ನಂಬರ್ 1 ಇಂಡಸ್ಟ್ರಿಸ್ಟ್ ಆಗಲಿಕ್ಕೆ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಿಂಡಿಕೇಟ್ ಬ್ಯಾಂಕ್ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀವಿ. ಹೀಗೆ ಈ ಬ್ಯಾಂಕಿಂಗ್ ಮುಖಾಂತರ ಇವತ್ತು ಕೈಗಾರಿಕೆಗೆ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸ ಆಗಿದೆ. ಕೃಷಿ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸ ಆಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೂಡ ಇವತ್ತು ಈ ಬ್ಯಾಂಕಿಂಗ್ ಕ್ಷೇತ್ರವು ದೊಡ್ಡ ಕೊಡುಗೆಯನ್ನು ಕೊಡುವ ಮುಖಾಂತರ ಇವತ್ತು ಪುತ್ತೂರಿನಲ್ಲಿ ಕೂಡ ಇವತ್ತು
ಒಂದು ನಗರಸಭೆಯಾಗಿ ಇವತ್ತು ಈ ಪುತ್ತೂರು ಇರುವಂಥ ಸಂದರ್ಭದಲ್ಲಿ ಇಲ್ಲಿ ಒಂದಷ್ಟು ಆರ್ಥಿಕ ಪಡೀಲ್ ಹಾರಾಡಿ ಭಾಗದಲ್ಲಿ ತೆರೆದಿದೆ. ಹಾಗೆ ಇಲ್ಲಿ ಜನರಿಗೆ ನಾವು ಮಾಡ್ತಾ ಇರುವಂತಹ ಬೇರೆ ಬೇರೆ ಸ್ಕೀಮ್ಗಳು ಕೂಡ ನಗರಸಭೆಯಿಂದ ಕೊಡ್ತೇವೆ. ಬೇರೆ ಬೇರೆ ಇಲಾಖೆಗಳಿಂದ ಕೂಡ ಬೇರೆ ಬೇರೆ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಮಾಡ್ತಾ ಇದ್ದೇವೆ. ಅದರಲ್ಲಿ ಬ್ಯಾಂಕ್ಗಳನ್ನು ಸಹಭಾಗಿತ್ವ ನಮಗೆ ತುಂಬ ಅಗತ್ಯ. ಈಗಾಗಲೇ ಹಲವಾರು ಬ್ಯಾಂಕ್ಗಳನ್ನು ನಾವು ನಮ್ಮ ಕಚೇರಿಯಲ್ಲಿ ಕರೆದು ಚರ್ಚಿಸಿ ಹಲವಾರು ಜನರಿಗೆ ಖಾತೆಗಳನ್ನು ತೆರೆಯುವಂಥದ್ದಾಗಲಿ ಅಥವಾ ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡುವಂಥ ಇದರಲ್ಲಿ ನಾವು ನಗರಸಭೆ ಕೂಡ ಅದರೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೇವೆ. ಹಾಗೆ ಈ ಬ್ಯಾಂಕ್ ಈ ಭಾಗದಲ್ಲಿ ಪಡೀಲ್ ಈಗಾಗಲೇ ಇದು ಚತುಷ್ಪಥ ರಸ್ತೆ ಆಗಿದೆ. ಮೊನ್ನೆ ಹಿಂದಿನ ಶಾಸಕರಿರುವಾಗ ಈ ಚತುಷ್ಪಥ ರಸ್ತೆ ಆದಂಥ ಸಂದರ್ಭದಲ್ಲಿ ಇದನ್ನು ನೋಡಿದಾಗ ನಮಗೆ ಈ ಭಾಗ ಬೆಳೆಯುವಂಥ ಇದಿದೆ. ಯಾಕಂದರೆ ಮುಂದೆ ಭಾಗದಲ್ಲಿ ಕೋರ್ಟ್ ಬರ್ತಾ ಇದೆ. ಹಾಗೆ ಈ ರಸ್ತೆಯಲ್ಲಿ ಹಲವಾರು ಕಟ್ಟಡಗಳು ಮುಂದೆ ಬರಲಿಕ್ಕೆ ಇದೆ.